ಎಲ್ಲರೂ ಹೇಗಿದ್ದೀರಾ? ಸೌಖ್ಯ ಅಂತ ಭಾವಿಸ್ತೇನೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕುಟ್ಲ ಫ್ಯಾಮಿಲಿ ವ್ಲಾಗ್ಸ್. ಇನ್ನು ಉಳಿದಿರುವುದು ಕೇವಲ 3 ದಿನ ಮಾತ್ರ. ಸೊ ಯಾರೆಲ್ಲ ನಮ್ಮ ರಕ್ಷಿತಾ ಶೆಟ್ಟಿಗೆ ಒಂದು ವೋಟ್ ಮಾಡಲಿಲ್ಲ, ಒಂದು ವೋಟ್ ಮಾಡಿ. ಈಗ ಒಂದು ವೋಟಿಂಗ್ ಲೈನ್ ಕ್ಲೋಸ್ ಆಗಿದೆ. ಯಾಕಂದ್ರೆ ಇವತ್ತು ಇನ್ನೊಬ್ರು ಒಂದು ಎಲಿಮಿನೇಟ್ ಆಗಿ ಹೋಗ್ತಾ ಇದ್ದಾರೆ. ಅದರ ನಂತರ ಮತ್ತೆ ಟಕ್ ಅಂತ ವೋಟಿಂಗ್ ಲೈನ್ ಓಪನ್ ಆಗ್ತದೆ. ಆವಾಗ ನಿಮ್ಮದು ಫ್ರೆಂಡ್ಸ್, ರಿಲೇಟಿವ್ಸ್, ಕೊಲೀಗ್ಸ್, ಹಾಗೇನೆ ನೇಬರ್ಸ್ ಎಲ್ಲರ ಹತ್ರ ಹೇಳಿ ಪಟ್ ಅಂತ ಹೇಳಿ ಒಬ್ಳಿಗೆ 99 ವೋಟ್ ಮಾಡ್ಬೋದು. ಎಲ್ಲರೂ ಸೇರಿದ್ರೆ, ಒಗ್ಗಟ್ಟು ಆದ್ರೆ ಖಂಡಿತವಾಗ್ಲೂ ನಮ್ಮ ರಕ್ಷಿತಾ ಶೆಟ್ಟಿ ವಿನ್ ಆಗಿ ಬರ್ತಾಳೇನೆ. ಹಾಗೇನೆ ಇವತ್ತು ಒಬ್ರು ಎಲಿಮಿನೇಟ್ ಆಗಿ ಹೋಗ್ತಾ ಇದ್ದಾರೆ. ಅದು ಯಾರಂದ್ರೆ ನನ್ನ ಊಹೆ ಪ್ರಕಾರ ಕಾವ್ಯ ಅಂತ ಅನ್ನಿಸ್ತದೆ. ಯಾಕಂದ್ರೆ ಕಾವ್ಯನಿಗೆ ಅಷ್ಟೊಂದು ಹೊರಗಡೆ ಒಳ್ಳೆ ಇದಿತ್ತು, ಹೊರಗಡೆ ಕೂಡ ಒಳ್ಳೆ ಫೀಡ್ಬ್ಯಾಕ್ ಇತ್ತು ಅವಳ ಮೇಲೆ. ಅದರ ನಂತರ ಗಿಲ್ಲಿಯನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ ನಂತರ ಸ್ವಲ್ಪ ಅವಳದು ಇಂಪ್ರೆಷನ್ ಸ್ವಲ್ಪ ಕಮ್ಮಿ ಆಗಿದೆ. ಹಾಗೇನೆ ಇಲ್ಲದಿದ್ರೆ ಗಿಲ್ಲಿ ಕಾವ್ಯ ಅಂತ ಹೊರಗಡೆ ಅವರದು ಎಲ್ಲ ವಿಡಿಯೋಸ್ ಎಲ್ಲ ಬರ್ತಾ ಇತ್ತು. ಅದರ ನಂತರ ಸ್ವಲ್ಪ ಇವನನ್ನು ಇಗ್ನೋರ್ ಮಾಡ್ತಾ ಇದ್ದಾಳೆ. ಮತ್ತೆ ಅವಳದು ನಿಜ ಬಣ್ಣ ಎಲ್ಲರಿಗೆ ತೋರಿಸಿ ಕೊಟ್ಟಿದ್ದಾಳೆ ಬಿಗ್ ಬಾಸ್ ಅಲ್ಲಿ. ಗಿಲ್ಲಿಯನ್ನು ಏನ್ ಮಾಡ್ತಾ ಇದ್ದಾಳೆ ಅಂತ ಹೇಳಿ ನಾನು ಹೇಳೋದಕ್ಕಿಂತ ಜಾಸ್ತಿ ನಿಮ್ಗೆ ನೋಡ್ಬೋದು. ಹಾಗಾಗಿ ಅವಳ ಮೇಲೆ ಜನರಿಗೆ ಅಂದ್ರೆ ಗಿಲ್ಲಿದು ಸಪೋರ್ಟರು ಈವನ್ ಇವಳಿಗೂ ಕೂಡ ಕಾವ್ಯನಿಗೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡ್ತಿದ್ರು. ಈಗ ಸ್ವಲ್ಪ ಅವಳದು ಕಮ್ಮಿ ಆಗಿದೆ. ಮತ್ತೆ ಇದರಲ್ಲಿ ವೋಟಿಂಗ್ ಮುಖಾಂತರ ನೋಡೋದಾದ್ರೆ ನಮ್ಮದು ರಕ್ಷಿತಾ ಶೆಟ್ಟಿಗೆ ಒಳ್ಳೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಅದೇ ರೀತಿ ಸಪೋರ್ಟರ್ಸ್ ಇದ್ದಾರೆ ತುಂಬಾ ಮಂದಿ. ಹಾಗೇನೆ ಗಿಲ್ಲಿಗೆ ಕೂಡ ತುಂಬಾ ಮಂದಿ ಸಪೋರ್ಟರ್ಸ್ ಇದ್ದಾರೆ, ಈವನ್ ಧ್ರುವಂತಿಗೆ. ಈ ಮೂವರು ನಮ್ಮ ಟಾಪ್ 3 ಲೆವೆಲ್ಗೆ ಹೋಗ್ತಾರೆ. ಅದರ ನಂತರ ಮತ್ತೆ ಒಂದು ಕ್ವಶನ್ ಮಾರ್ಕ್ ಇರ್ತದೆ, ಆ ಮೂವರಲ್ಲಿ ಯಾರು ವಿನ್ ಆಗುದಂತ ಹೇಳಿ. ಅಶ್ವಿನಿ ಗೌಡ ನನ್ನ ಲೆಕ್ಕದಲ್ಲಿ ಬರ್ಲಿಕ್ಕೆ ಇಲ್ಲ, ಆದ್ರೆ ಈ ಮೂವರಲ್ಲಿ ಒಂದು ಕಾಂಪಿಟೇಷನ್ ಆಗಿರ್ತದೆ, ರಕ್ಷಿತಾ, ಗಿಲ್ಲಿ ಹಾಗೇನೆ ಧ್ರುವಂತ್ ಅಂತ ಹೇಳಿ. ಇವತ್ತು ಯಾರು ಹೋಗ್ತಾರೆ ಅಂದ್ರೆ ಕಾವ್ಯ ಎಲಿಮಿನೇಟ್ ಆಗಿ ಹೋಗ್ತಾಳೆ ನನ್ನ ಅನಿಸಿಕೆ. ಯಾಕಂದ್ರೆ ಅವಳದು ತುಂಬಾ ಒಂದು ನೆಗೆಟಿವ್ ಆಗಿ ಹೊರಗಡೆ ಹರಿದಾಡ್ತಿದೆ. ಹಾಗಾಗಿ ಮತ್ತೆ ಹೇಳಿಕೆ ಆಗುದಿಲ್ಲ, ಪ್ರತಿಯೊಂದರಲ್ಲೂ ಟ್ವಿಸ್ಟ್ ಇರ್ತದೇನಲ್ಲ, ತಿರುವು ಇರ್ತದೇನಲ್ಲ, ಹಾಗಾಗಿ ಯಾರಂತ ಹೇಳಿಕೆ ಆಗುದಿಲ್ಲ. ಹಾಗಾಗಿ ಮತ್ತೆ ಇನ್ನೊಂದು ಏನಂದ್ರೆ ನಮ್ಮ ರಕ್ಷಿತಾ ಶೆಟ್ಟಿ ಯಾಕೆ ವಿನ್ ಆಗಿ ಬರ್ಬೇಕು ಅಂತ ಕೆಲವರಿಗೆ ತುಂಬಾ ಒಂದು ಮನಸ್ಸಲ್ಲಿ ಒಂದು ಕ್ವಶನ್ ಮಾರ್ಕ್ ಇರಬಹುದು. ಯಾಕಂದ್ರೆ ರಕ್ಷಿತಾ ಶೆಟ್ಟಿ ಒಂದು ದಯೆ, ಕರುಣೆ, ಮಮತೆ, ಒಂದು ಹೊಟ್ಟೆ ಕಿಚ್ಚು ಯಾವುದೋ ರೀತಿಯಲ್ಲಿ ಇಲ್ಲ ಅವಳಿಗೆ. ಯಾಕಂದ್ರೆ ಮನಸ್ಸು ತುಂಬಾ ಒಳ್ಳೇದುಂಟು. ಅದೇ ರೀತಿ ಎಲ್ಲರಿಗೆ ಒಂದು ಬಡವರಿಗೆ ಒಂದು ದಾನ ಧರ್ಮ ಮಾಡಿದಾಳೆ. ಅದೇ ರೀತಿ ಇಲ್ಲಿಂದ ಅಲ್ಲಿಗೆ ಹೋಗಿ ಬಕೆಟ್ ಇಡುವ ಕಾರ್ಯಕ್ರಮ ಯಾವತ್ತೂ ಮಾಡಿದವಳಲ್ಲ, ಹೊಟ್ಟೆ ಕಿಚ್ಚು ಪಡೋಳಲ್ಲ. ಹೊಟ್ಟೆ ಕಿಚ್ಚು ಅಂದ್ರೆ ಅವಳಿಗೆ ಒಂದು ನೀವೊಂದು ಲಾಸ್ಟ್ ಟೈಮ್ ಅಲ್ಲಿ ನಂಗೆ ಒಂದು ಕಮೆಂಟ್ಸ್ ಕೂಡ ಬಂದಿತ್ತು, ಅವಳಿಗೆ ಬೇರೆಯವರು ಅವಳದು ಫ್ರೆಂಡ್ಸ್ ಜೊತೆ ಯಾರಾದ್ರೂ ಕುತ್ಕೊಳ್ಳಿದ್ರೆ ಇದು ಆಗ್ತದೆ ಅಂತ ಹೇಳಿ. ಯಾಕಂದ್ರೆ ಅವಳಿಗೆ ಒಂದು ಪ್ರೀತಿ ಮಾಡ್ತಾ ಇರುವುದಂದ್ರೆ ಅಣ್ಣನಾಗೆ ಒಂದು ರಘು, ಮತ್ತೊಂದು ಗಿಲ್ಲಿ ಫ್ರೆಂಡ್ ಆಗಿ ಅವಳು ಟ್ರೀಟ್ ಮಾಡ್ತಾ ಇದ್ದಾಳೆ. ಮತ್ತೆ ಒಂದು ಅಶ್ವಿನಿ ಗೌಡನಿಗೆ ಕೂಡ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಿದ್ಲು. ಈವನ್ ಈಗ ಕೂಡ ಒಳ್ಳೆದೆ, ಅಶ್ವಿನಿ ಗೌಡನ ಹತ್ರ ಒಳ್ಳೆ ಬಾಂಡಿಂಗ್ ಇದೆ. ಅವಳು ಹಿಂದ್ಗಡೆಯಿಂದ ಏನಾದ್ರು ಕಿತಾಪತಿ ಮಾಡಿದ್ರು ಈ ಹುಡುಗಿ ಒಳ್ಳೆ ರೀತಿಯಲ್ಲೇ ಇದು ಮಾಡ್ತಾ ಇದ್ದಾಳೆ. ಹಾಗಾಗಿ ಅವರ ಹತ್ರ ಬೇರೆಯವರು ಇದು ಮಾಡುವಾಗ ಒಂಥರ ಅವಳು ತುಂಬಾ ಪಾಸಿಟಿವ್ ಅವಳು ಹುಡುಗಿ. ಆಗ ಸ್ವಲ್ಪ ಇದು ಮಾಡ್ತಾಳೆ ಅಲ್ಲದೆ ಬೇರೆ ಯಾವುದೇ ಒಂದು ಬ್ಯಾಡ್ ಇಂಟೆನ್ಷನ್ ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ ಹುಡುಗಿ. ಹೃದಯದಲ್ಲಿ ಹೇಗೆ ಉಂಟು ಅದೇ ರೀತಿ ಬಾಯಲ್ಲಿ ಕೂಡ ಹೇಳ್ತಾಳೆ. ಎಷ್ಟೋ ಮಂದಿ ಅದರಲ್ಲಿ ಹಿಂದೆಂದು ಮುಂದೆಂದು ಮಾಡಿದವರು ತುಂಬಾ ಮಂದಿ ಇದ್ದಾರೆ. 100 days ಅಲ್ಲಿ ನಿಮ್ಗೆನೆ ಗೊತ್ತಾಗ್ಬೋದು. ಹಿಂದ್ಗಡೆಯಿಂದ ಒಂದು ರೀತಿ ಮಾತನಾಡ್ತಾರೆ, ಇನ್ನೊಂದು ಎದುರುಗಡೆಯಿಂದ ಬೇರೆ ರೀತಿ ಮಾತನಾಡ್ತಾರೆ. ಆದ್ರೆ ಈ ಹುಡುಗಿ ಡೇ 1 ಇಂದ ಇವತ್ತಿನವರೆಗೂ ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ, ಕೆಟ್ಟದನ್ನು ಮಾಡ್ಲೂ ಇಲ್ಲ. ಅವಳಿಗೆ ಏನಾದ್ರೂ ಯಾರಾದ್ರೂ ಹೇಳಿದ್ರೆ ಟಕ್ ಅಂತ ಆನ್ ದ ಸ್ಪಾಟ್ ಒಂದು ಹೇಳಿ ಬಿಡ್ತಾಳೆ ಅಲ್ಲದೆ ಮತ್ತೆ ಯಾರ ಹತ್ರನೂ ಅವಳು ರಿವೆಂಜ್ ತಗೊಳ್ಳಿಲ್ಲ. ರಾಶಿಕನೂ ಮೊನ್ನೆ ಅವಳನ್ನು ದೂಡಿದ್ದು ಕೂಡ ಉಂಟಲ್ಲ, ಅದು ಯಾವುದೇ ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿಲ್ಲ. ಅವಳು ನನ್ನ ಒಂದು ಅಕ್ಕನಾಗಿ ಅಂತ ಹೇಳಿ ಗಿಫ್ಟ್ ಕೊಟ್ಟಿದ್ದಾಳೆ. ಬೇರೆಯವ್ರು ಆಗ್ತಿದ್ರೆ ನಂಗೆ ಈ ರೀತಿ ನನ್ನನ್ನು ದೂಡಿದಾಳೆ, ಈ ರೀತಿ ಹೇಳಿದಾಳೆ, ಎಲ್ಲ ಪಬ್ಲಿಕ್ ಎಲ್ಲ ನೋಡ್ತಾ ಇರ್ತಾರೆ, ನಂಗೆ ಈ ರೀತಿ ಮಾಡಿದಾಳೆ ಅಂತ ಹೇಳಿ ಕೂತ್ಕೊಳ್ತಿದ್ರು. ಆದ್ರೆ ಈ ಹುಡುಗಿ ಯಾವುದೇ ಒಂದು ದ್ವೇಷ ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ, ಯಾವುದನ್ನು ಮನಸ್ಸಿಗೆ ಇಟ್ಕೊಳ್ಳದೆ ಪ್ರತಿಯೊಬ್ಬರಲ್ಲೂ ಪ್ರೀತಿ ಕಾಣ್ತಾ ಇದ್ದಾಳೆ ಅವಳು. ಮತ್ತೆ ಧ್ರುವಂತ್ ಕೂಡ ಅವಳನ್ನು ಎಷ್ಟೋ ಸಲ ದೂರಿದಾನೆ, ಸೀಕ್ರೆಟ್ ರೂಮ್ ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು ಅವಳನ್ನು ಎಷ್ಟು ದೂರಿದಾನೆ ಅಂತ ಹೇಳಿ. ಆದ್ರೂ ಕೂಡ ಅವಳು ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ಅವನ ಮ್ಯಾಟ್ರ್ ಬರುವಾಗ ಒಂದು ಸ್ಮೈಲ್ ಕೊಡ್ತಾಳೆ. ಯಾರ ಹತ್ರ ಸಹ ಇದುವರೆಗೂ ರಿವೆಂಜ್ ಮಾಡ್ಲಿಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಅವಳದೊಂದು ಪಾಪ ಮೊನ್ನೆ ಒಂದು ವಿಶ್, ಪ್ರತಿಯೊಂದು ಕಂಟೆಸ್ಟೆಂಟ್ಗೆ ಒಂದೊಂದು ವಿಶ್ ಬರೀಲಿಕ್ಕೆ ಇರ್ತದೆ. ಆ ಒಂದು ಅಷ್ಟು ವಿಶ್ ಅಲ್ಲಿ ಒಂದು ವಿಶ್ ಅನ್ನು ನಮ್ಮ ಒಂದು ಬಿಗ್ ಬಾಸ್ ಫುಲ್ಫಿಲ್ ಮಾಡ್ತದೆ. ಅದೇ ರೀತಿ ಮೊನ್ನೆ ಒಂದು ನಮ್ಮ ರಕ್ಷಿತಾ ಶೆಟ್ಟಿ ಒಂದು ವಿಶ್ ಬರೀತಾಳೆ. ಏನಂದ್ರೆ ಒಂದು ವಿಷಯ ಅವಳಿಗೆ ಪಿಲಿ ಡ್ಯಾನ್ಸ್ ಅಂದ್ರೆ ನಮ್ಮ ಮಂಗಳೂರಿನ ತುಳುನಾಡ ಜನರ ಒಂದು ಹುಲಿ ವೇಷ, ಹುಲಿ ಕುಣಿತ ಅಂತ ಹೇಳ್ತಾರೆ, ಪಿಲಿ ಡ್ಯಾನ್ಸ್ ಅಂತ ಹೇಳ್ತಾರೆ ತುಳುವಲ್ಲಿ. ಸೊ ಅವಳಿಗೆ ಆ ಒಂದು ಡಾನ್ಸ್ ಬಿಗ್ ಬಾಸ್ ಅಲ್ಲಿ ನೋಡ್ಲಿಕ್ಕೆ ಆಸೆ ಇದೆ ಅಂತ ಫಸ್ಟ್ ಇದು ವಿಷಯ ಇರ್ತದೆ. ಸೆಕೆಂಡ್ ಇದು ವಿಷಯ ಏನಂದ್ರೆ ಅವಳಿಗೆ ಒಂದು ಕನ್ನಡ ನಾಟಕ ಬಿಗ್ ಬಾಸ್ ವೇದಿಕೆಯಲ್ಲಿ ನೋಡ್ಬೇಕಂತ ಆಸೆ ಇರ್ತದೆ ಅಂತ.
ಥರ್ಡ್ ವಿಷಯ ಏನಂದ್ರೆ ಅವಳಿಗೆ ಮೀನುಗಾರರದು ಸ್ಟ್ರಗಲ್, ಬೆಸ್ತರು ಮೀನು ಹಿಡಿಯೋರು ಇರ್ತಾರಲ್ಲ ಅವರದ್ದು ಸ್ಟ್ರಗಲ್ ಅಂದ್ರೆ ಎಷ್ಟೇ ಒಂದು ಮಳೆಗಾಲದಲ್ಲಿ ತುಂಬಾ ರಿಸ್ಕಿ ಜೀವನ ಮೀನು ಹಿಡಿಯುವವರದು, ಮೀನುಗಾರರದು. ಸೊ ಅವರದೊಂದು ಕಷ್ಟವನ್ನು ಹೇಗೆಲ್ಲ ಕಷ್ಟಪಡ್ತಾರೆ, ಹೇಗೆಲ್ಲ ಸ್ಟ್ರಗಲ್ ಪಟ್ಟು ಅವರು ಇದು ಮಾಡ್ತಾರೆ, ಅವರದನ್ನು ಆ ಒಂದು ಮೀನು ಹಿಡಿಯುವ ಒಂದು ಸ್ಟ್ರಗಲ್ ಬಗ್ಗೆ ಒಂದು ಬಿಗ್ ಬಾಸ್ ವೇದಿಕೆಯಲ್ಲಿ ಹೇಳಿ ಅಂತ ಹೇಳಿ ಈ ಒಂದು 3 ವಿಷಯ ಇರ್ತದೆ. ಬೇರೆಯವರಾಗ್ತಿದ್ರೆ ಈಗ ಗಿಲ್ಲಿಯನ್ನೇ ಉದಾಹರಣೆಗೆ ತಗೊಳ್ಳಿ, ಗಿಲ್ಲಿ ಅಂತ ಹಾಕಿದ್ದಾನೆ ಒಂದು ವಿಷಯದಲ್ಲಿ, ಅವನು ತಿನ್ನುವುದೇ ಹಾಕಿದ್ದಾನೆ. ಆದ್ರೆ ಈ ಹುಡುಗಿ ಹಾಗೆಲ್ಲ, ಇವಳು ಅಲ್ಲಿ ಇದ್ರು ಬೇರೆಯವರ ಒಂದು ಕಷ್ಟದ ಬಗ್ಗೆ ಅವಳಿಗೆ ಅರಿವಿರ್ತದೆ. ಹಾಗಾಗಿ ಬೆಸ್ತರಿಗೆ ಅಂದ್ರೆ ಮೀನು ಹಿಡಿಯುವವರಿಗೆ ಎಷ್ಟು ಕಷ್ಟ ಉಂಟು, ಮೀನು ಹಿಡಿಯುವ ಇದು ಕೆಲಸ ಕೂಡ ಅಷ್ಟು ಸುಲಭ ಅಲ್ಲ, ತುಂಬಾ ರಿಸ್ಕ್ ಇರ್ತದೆ. ಮಳೆ ಎಲ್ಲ ಬರುವಾಗ ತುಂಬಾ ಆ ಒಂದು ಎಂತ ಹೇಳ್ತಾರೆ, ಆ ಒಂದು ಸೆರೆ ರಭಸಕ್ಕೆ ಎಷ್ಟೋ ಮಂದಿದು ಜೀವ ಹೋಗ್ತದೆ ಮೀನು ಹಿಡಿಯೋ ಇದ್ರಲ್ಲಿ. ಅಂಥದ್ರಲ್ಲಿ ಬೇರೆಯವರದ್ದು ಕಷ್ಟಕ್ಕೆ ಕೂಡ ಈ ಹುಡುಗಿ ಸ್ಪಂದಿಸ್ತಾಳೆ. ಅದೇ ರೀತಿ ಅವರ ಕಷ್ಟ ಏನಂತ ಹೇಳಿ ಈ ಒಂದು ಹುಡುಗಿಗೂ ಗೊತ್ತಿರ್ತದೆ. ಹಾಗಾಗಿ ಎದುರಿನವರದ್ದು ಕಷ್ಟವನ್ನು ಅವಳು ಫೀಲ್ ಮಾಡ್ತಾಳೆ. ಹಾಗಾಗಿ ಆ ಒಂದು ವಿಷಯವನ್ನು ಕೂಡ ಅಲ್ಲಿ ಹಾಕಿದಾಳೆ. ನನ್ನ ಅನಿಸಿಕೆ ಒಂದು ಪಿಲಿ ಡಾನ್ಸ್ ಬರ್ಬೋದು, ಬಿಗ್ ಬಾಸ್ ಅಲ್ಲಿ ಇರ್ಬೋದು, ಅಥವಾ ಒಂದು ಕನ್ನಡ ನಾಟಕ ಇರ್ಬೋದು, ಅಥವಾ ಒಂದು ಬೇಸ್ತರದು ಮೀನುಗಾರರದು ಸ್ಟ್ರಗಲ್ ಇದ್ದ ಬಗ್ಗೆ ಒಂದು ಇರ್ಬೋದು. ಆ ಒಂದು ವಿಷಯನು ನನ್ನ ಪ್ರಕಾರ ಒಂದು ದಯಮಾಡಿ ಒಂದು ಬಿಗ್ ಬಾಸ್ನವರಿಗೆ ಒಂದು ರಿಕ್ವೆಸ್ಟ್, ಅವಳ 3 ವಿಷಯನ್ನು ಫುಲ್ಫಿಲ್ ಮಾಡಿ ಅಂತ ಹೇಳ್ತೇನೆ. ರಘುದು ಕೂಡ ಒಂದು ವಿಷಯ ಇರ್ತದೆ, 3 ವಿಷಯ ಇರ್ತದೆ. ಅದರಲ್ಲಿ ಒಂದು ಅವನ ಮಗನಿಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಅವನ ಜೊತೆ ಟೈಮ್ ಕಳೆಯಲಿಕ್ಕೆ, ಯಾಕಂದ್ರೆ ಅವನದು ರಿಯಲ್ ಲೈಫ್ ಅಲ್ಲಿ ಅವನು ಮಗನ ಜೊತೆ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿರ್ಲಿಲ್ಲಂತೆ. ಅಲ್ಲಿಗೆ ಬಿಗ್ ಬಾಸ್ ಒಳಗಡೆ ಬಂದ ನಂತರ ಪ್ರೀತಿ ಬಾಂಧವ್ಯ ಏನಂತ ನಂಗೆ ಈಗ ಗೊತ್ತಾಗ್ತದೆ. ಹಾಗಾಗಿ ನಾನು ನನ್ನ ಸಮಯವನ್ನು ನನ್ನ ಮಗನೊಟ್ಟಿಗೆ ಕಳೆಯಲಿಕ್ಕೆ ತುಂಬಾ ಇಷ್ಟಪಡ್ತೇನೆ ಅಂತ ಹೇಳ್ತಾನೆ. ಆ ಒಂದು ವಿಷಯನ್ನು ಬಿಗ್ ಬಾಸಿನವರು ಫುಲ್ಫಿಲ್ ಮಾಡಿ ಕೊಡ್ತಾರೆ. ಮಗನೊಟ್ಟಿಗೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡ್ತಾ ಇರ್ತಾನೆ ರಘು. ಅದೇ ರೀತಿ ನಮ್ಮ ರಕ್ಷಿತಾ ಶೆಟ್ಟಿ ಕೂಡ ಒಳ್ಳೆ ಒಂದು ಮಜಾ ತಗೊಂಡು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡ್ತಿದ್ದಾಳೆ ನಮ್ಮ ಹುಡುಗಿ. ಹಾಗೆ ಮತ್ತೆ ಇನ್ನೊಂದು ಗಿಲ್ಲಿದು ನೀವು ನೋಡಿಯೇ ಇರ್ಬೋದು, ಗಿಲ್ಲಿ ಇದುವರೆಗೂ ಕೂಡ ಉಂಟಲ್ಲ, ಬೇರೆಯವರದು ಅವನಿಗೆ ಫೀಲಿಂಗ್ ಅವನಿಗೆ ಬಿಟ್ಟೇ ಹೋಗ್ಲಿಲ್ಲ. ಕಾವ್ಯ ಮಾತ್ರ ಅವನಿಗೆ ಒಂದು ಕಣ್ಣಿಗೆ ಕಾಣೋದು, ಕಾವು 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 ಅಂತೇಳಿ. ಮತ್ತೆ ಇವನಿಗೆ ಆಶೀರ್ವಾದ ಪ್ರತಿಯೊಂದನ್ನು ಅವಳ ಬಟ್ಟಲಿಂದ ಕೂಡ ತೆಗೆದು ಕೊಟ್ಟಿದ್ದಾಳೆ ರಕ್ಷಿತಾ. ಅದೇ ರೀತಿ ಮೊಟ್ಟೆ ಬೇಕು, ಅದು ಬೇಕು, ಇದು ಬೇಕು ಅಂತ ಚಾಕರಿ ಹೇಳುವಾಗ ಇವಳು ನಮ್ಮ ರಕ್ಷಿತಾ ಶೆಟ್ಟಿ ಕೊಟ್ಟಿದ್ದಾಳೆ. ಆದ್ರೆ ಒಂದು ನಿನ್ನೆ ಒಂದು ಅದರಲ್ಲಿ ಎಪಿಸೋಡ್ ಅಲ್ಲಿ ನೀವು ನೋಡಿರ್ಬೋದು, ಅವನೊಂದು ವಿಷ ಬರ್ದಿರ್ತಾನೆ. ಆ ಒಂದು ವಿಷಯ ಅವನಿಗೆ ಬರ್ತದೆ, ಮಟನ್ ಇದೊಂದು ಸಾರು ಮಾಡಿ ಕೊಡ್ತಾರೆ ಇಷ್ಟು ದೊಡ್ಡ ಬಟ್ಲಲ್ಲಿ. ಆಗ ರಕ್ಷಿತಾ ಶೆಟ್ಟಿ ಹೇಳೋದು ಕೂಡ ಇದೆ ಅದರಲ್ಲಿ, ನೀನು ಇಷ್ಟು ಕೂಡ ತಿಂತೀಯ. ರಘು ಕೂಡ ಕೇಳ್ತಾನೆ, ನೀನು ಇಷ್ಟು ಕೂಡ ತಿಂತೀಯ, ನಮ್ಗೆ ಒಂದು 2 ಪೀಸ್ ಕೊಡು ಅಂತ. ಇವನು ಯಾರಿಗೂ ಕೊಡದೆ ಹೊರಗಡೆ ಬಂದು ಅಲ್ಲಿ ವರಾಂಡದಲ್ಲಿ ಬಂದು ತಿಂತಾ ಇರ್ತಾನೆ. ರಕ್ಷಿತಾ ದೂರದಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾಳೆ. ಆದ್ರೆ ಇವನು ಯಾರಿಗೆ ಸಹ ಕೊಡುದಿಲ್ಲ, ಅಂತ ಒಂದು ಸ್ವಾರ್ಥಿ ಹುಡುಗ ಈ ಹುಡುಗ, ಯಾರಿಗೆ ಸಹ ಕೊಡುದಿಲ್ಲ. ಈಗ ಅದೇ ರೀತಿ ರಕ್ಷಿತಾ ಮಿನಿ ಒಂದು ವೇಳೆ ಆ ಒಂದು ತಿನ್ನೋದು ಅವಳಿಗೆ ತಿನ್ನೋದು ಕೇಳಿಲ್ಲ ನೋಡಿ. ಅವಳಿಗೆ ನಿಜವಾಗ್ಲೂ ಮೀನು ಅಂದ್ರೆ ತುಂಬಾ ಪಂಚಪ್ರಾಣ, ಮೀನಂದ್ರೆ ಇಷ್ಟ ಅವಳಿಗೆ. ಆದ್ರೆ ಅವಳು ಪಾಪ ತಿನ್ನೋದ್ರ ಬಗ್ಗೆ ಕೇಳಿಲ್ಲ, ವಿಶ್ ಮಾಡ್ಲಿಲ್ಲ. ಬೇರೆ ನೋಡಿ, ಇವನು ಗಿಲ್ಲಿನದ್ದು ನಾನು ಕೊಟ್ಟಿಲ್ಲ, ಗಿಲ್ಲಿ ತಿನ್ನೋದ್ರ ಬಗ್ಗೆ ಹಾಕಿದ್ದಾನೆ ವಿಶ್. ಅದನ್ನು ಯಾರಿಗೂ ಕೂಡ ಶೇರ್ ಮಾಡಿದೆ, ಒಬ್ಬನೇ ಕುತ್ಕೊಂಡು ತಿಂತ ಇದ್ದಾನೆ. ಅದಕ್ಕೆ ಹೇಳುದು ಸ್ವಾರ್ಥ ಇದು ಅಂತ ಅವನದು ಕ್ಯಾರೆಕ್ಟರ್. ಅದೇ ರೀತಿ ಇವನ ಜಾಗದಲ್ಲಿ ಅವಳು ಮೀನು ಇರ್ತಿದ್ರೆ ಖಂಡಿತವಾಗ್ಲೂ ಯಾರಾದ್ರೂ ಒಂದು ಕೇಳಿದ್ರೆ ಖಂಡಿತವಾಗ್ಲೂ ಶೇರ್ ಮಾಡ್ತಿದ್ಲು. ಇದು ಈ ಒಂದು ರಕ್ಷಿತಾ ಶೆಟ್ಟಿಯ ಒಂದು ಒಳ್ಳೆಯ ಗುಣ. ಸೊ ಎಲ್ಲರೂ ಕೆಲವರೆಲ್ಲ ಹೇಟ್ ಕಮೆಂಟ್ಸ್ ಹಾಕ್ತಿರಲ್ಲ, ಹೇಟ್ ಕಮೆಂಟ್ಸ್ ಹಾಕುವವರು ಒಂದು ರಕ್ಷಿತಾ ಶೆಟ್ಟಿಯ ಕಂಪ್ಲೀಟ್ ಆಗಿ ಅವಳದ ವ್ಯಕ್ತಿತ್ವ ಏನು, ಅವಳ ಕ್ಯಾರೆಕ್ಟರ್ ಏನು, ಅವಳು ಯಾರಿಗೆಲ್ಲ ದಾನ ಧರ್ಮ ಮಾಡಿದಾಳೆ, ಅವಳ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಬೇಕಾದ್ರೆ ಅವಳದೊಂದು ರಕ್ಷಿತಾ ಟಾಕ್ಸ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಹೋಗಿ ನೋಡ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಕೂಡ ನೋಡ್ಬೋದು. ನಾನು ಹೇಳೋದಕ್ಕಿಂತ ಜಾಸ್ತಿ ನೀವು ಕಣ್ಣಾರೆ ನೋಡಿದ್ರೆ, ಕೆಲವರು ಕಣ್ಣಾರೆ ಕಂಡರು ಪರಾಮರಿಸಿ ನೋಡಂತ ಹೇಳ್ತಾರಲ್ಲ, ಅದೇ ರೀತಿ ನೀವು ಕಣ್ಣಾರೆ ಕಾಣ್ಬೇಕು. ಅವಳು ಇಂತೆಲ್ಲ ಮಾಡಿದಾಳೆ, ಎಷ್ಟು ಮಂದಿಗೆ ದಾನ ಧರ್ಮ ಮಾಡಿದಾಳೆ, ಯಾವ ರೀತಿ ವ್ಯಕ್ತಿತ್ವ ಇದೆ, ಎಲ್ಲರನ್ನು ನಗಿಸುವುದು ಕೂಡ ಉಂಟಲ್ಲ, ಎಲ್ಲರಿಗೂ ಕಲೆ ಬರುವುದಿಲ್ಲ, ಆ ಒಂದು ಕಲೆ ಈ ಒಂದು ಹುಡುಗಿಗೆ ಬಂದಿದೆ. ಅದೇ ರೀತಿ ಅವಳೊಂದು 6 ತಿಂಗಳಲ್ಲಿ ಅಲ್ಲಿಗೆ ಒಂದು ಕ್ವಾಲಿಫೈ ಆಗಿ ಹೋಗ್ಲಿಕ್ಕೆ ಕೂಡ ಒಂದು ಕೆಪಾಸಿಟಿ ಇದೆ ಆ ಹುಡುಗಿಗೆ. ಹಾಗಾಗಿ ಅವಳೊಂದು ಆ ಒಂದು ಬಿಗ್ ಬಾಸ್ ಎನ್ನುವ ಒಂದು ವೇದಿಕೆಯಲ್ಲಿ ಇದ್ದಾಳೆ. ಎಲ್ಲರಿಗೂ ಹೋಗ್ಲಿಕ್ಕೆ ಆಸೆ ಇರ್ತದೆ, ಆದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ. ಇದು ನಮ್ಮ ರಕ್ಷಿತಾ ಶೆಟ್ಟಿಯ ಒಂದು ಕೆಪಾಸಿಟಿ ಅಂತ ಹೇಳ್ತೇನೆ. ಸೊ ಹಾಗಾಗಿ ಈಗ ಒಂದು ವೋಟಿಂಗ್ ಲೈನ್ ಇವತ್ತು ಕ್ಲೋಸಿಂಗ್ ಇದೆ. ಸೊ ಇವತ್ತೊಂದು ಎಲಿಮಿನೇಟ್ ಆಗಿ ಹೋಗ್ತಾರೆ. ನಾನು ಹೇಳಿದಲ್ಲ, ಕಾವ್ಯನೇ ನನ್ನದು ಅನಿಸಿಕೆ, ಅವಳೇ ಹೋಗ್ತಾಳೆ ಅಂತೇಳಿ. ಅವಳದ್ದು ಎಲಿಮಿನೇಷನ್ ಆದ ನಂತರ ಮತ್ತೆ ವೋಟಿಂಗ್ ಲೈನ್ ಸಡನ್ ಓಪನ್ ಆಗ್ತದೆ. ಆವಾಗ ಮತ್ತೆ ಕ್ಲೋಸ್ ಮಾಡ್ತಾರೆ ಅವರು, ಮತ್ತೆ ನಾಡ್ದು ಮತ್ತೆ ವೋಟಿಂಗ್ ಲೈನ್ ಓಪನ್ ಇರ್ತದೆ. ಆವಾಗ ಮತ್ತೆ ಟಕ ಅಂತ ಮಾಡಿ ನೀವು ನೋಡ್ತಾ ಇರಿ, ಅಬ್ಸರ್ವ್ ಮಾಡ್ತಾ ಇರಿ, ಯಾವಾಗ ವೋಟಿಂಗ್ ಲೈನ್ ಓಪನ್ ಆಗ್ತದೆ ಅಂತ ಹೇಳಿ. ಸೊ ಇನ್ನು ಉಳಿದಿರುವುದು ಕೇವಲ 3 ದಿನ
ಪ್ರತಿಯೊಬ್ಬರೊಂದು ನಿಮ್ಮ ಮನೆ ಮಗಳಾಗಿ ನಮ್ಮ ಮನೆ ಮಗಳು ಅಲ್ಲಿ ಬಿಗ್ ಬಾಸ್ ಅಲ್ಲಿ ಇದ್ದಾಳೆ ಅಂತ ಹೇಳಿ ಆ ಒಂದು ಮನೋಭಾವದಿಂದ ಒಂದು ಒಳ್ಳೆ ಕರುಣೆಯ ರೀತಿಯಿಂದ ನೋಡಿದ್ರೆ ಖಂಡಿತವಾಗ್ಲೂ ಅವಳು ವಿನ್ ಆಗಿ ಬರ್ತಾಳೇನೆ. ನನಗೆ ಕೂಡ ಭಾರಿ ಆಸೆ ಇದೆ. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಇದುವರೆಗೂ ನಮ್ಮ ಗಂಡಸರೇ ಹುಡುಗರೇ ಒಂದು ವಿನ್ ಆಗ್ತಾ ಬರ್ತಿದ್ದಾರೆ. ಇದರಲ್ಲಿ ಫಾರಿನ್ ಅಲ್ಲಿ ನಮ್ಮದೊಂದು ಶಿಲ್ಪಾ ಶೆಟ್ಟಿ ಬಿಗ್ ಬಾಸ್ ವಿನ್ ಆಗಿ ಬಂದಿದ್ರು. ಅದೇ ರೀತಿ ನಮ್ಮ ಕನ್ನಡದ ಈ ಒಂದು ಬಿಗ್ ಬಾಸ್ ಸೀಸನ್ 12 ಅಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿಯೇ ಬರ್ಬೇಕಂತ ನನಗೆ ಕೂಡ ತುಂಬಾ ಆಸೆ ಉಂಟು. ಅದೇ ರೀತಿ ಮನಸ್ಸಿದ್ದರೆ ಮಾರ್ಗವಿದೆ ಅಂತೆ. ಎಲ್ಲರೂ ಕೂಡ ಪ್ರಯತ್ನ ಪಟ್ರೆ ನಿಮ್ಮ ಮನೆ ಮಗಳಾಗಿ ನಮ್ಮ ಮನೆ ಮಗಳು ಅಲ್ಲಿದ್ದಾಳೆ ಅಂತ ಹೇಳಿ ಆ ಒಂದು ಮನೋಭಾವ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ರಕ್ಷಿತಾ ಶೆಟ್ಟಿಯೇ ವಿನ್ ಆಗಿ ಬರ್ತಾಳೆ ಅಂತ ನನ್ನದು ಕೂಡ ಅನಿಸಿಕೆ. ಸೊ ಹಾಗಾಗಿ ಹನಿ ಹನಿ ಕುಡಿದರೆ ಹಳ್ಳಂತೆ ಪ್ರತಿಯೊಬ್ಬರು ನೇಬರ್ಸ್, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರೂ ಹಾಕಿದ್ರೆ 99 ಓಟ್ ಹಾಕಿದ್ರೆ ಖಂಡಿತವಾಗ್ಲೂ ಓಟಿನ ಮುಖಾಂತರ ನೋಡ್ಬೇಕಾದ್ರೆ ಇವಳು ಖಂಡಿತವಾಗಿ ವಿನ್ ಆಗಿ ಬರ್ತಾಳೆ. ಅಂದ್ರೆ ಅಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಅದೇ ರೀತಿ ನಮ್ಮ ಬಿಗ್ ಬಾಸ್ ವಿನ್ ಆದ ನಂತರ ಖಂಡಿತವಾಗ್ಲೂ ನಮ್ಗೆ ಕೂಡ ನಮ್ಮ ತುಳುನಾಡಿನ ಹುಡುಗಿ, ನಮ್ಮ ಕರಾವಳಿ ಹುಡುಗಿ ಅಂತ ಹೇಳಿ ನಮ್ಗೆ ಕೂಡ ಬಹಳ ಹೆಮ್ಮೆ ಇರ್ತದೆ. ಹಾಗಾಗಿ ಎಲ್ಲರೂ ಅವಳಿಗೆ ಒಂದು ಸಪೋರ್ಟ್ ಮಾಡುವಂತ ಈ ಮೂಲಕ ಹೇಳ್ತಿದ್ದೇನೆ. ವಿಡಿಯೋ ಇಲ್ಲಿಗೆನೆ ಎಂಡ್ ಮಾಡ್ತಿದ್ದೇನೆ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅವರೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮೆಲ್ಲರ ಸಹಕಾರ ಹೀಗೇನೆ ಇರಲಿ. ಕೀಪ್ ಸಪೋರ್ಟಿಂಗ್ ಅಂಡ್ ಬಾಯ್.